and Ravi. The first match. Lakshmi Janardana Trophy 2021 will start from first match with Freedom Boys Valya and Qualified Challengers. Qualified Challengers. Freedom Boys Valya. Qualified Challengers. Here, very first match. Qualified Challengers. Please. Exactly. Once again, I welcome you on Chikaran Freedom Boys Valya. Yes, ball button में सीधा टॉस इल्ला मेरा गेम सुरेश 2 minutes टॉस इल्ला मेरा आटा challengers 25 challengers आटा 10 सेकंड तक काउंट डाउन करता है दोस्तों शाइनिंग अटैकर सिकड़वा शाइनिंग ಸಿಂಗಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟ ಪಂದ್ಯಾಟದ ಪ್ರಥಮ ಸುತ್ತಿಗಾಗಿ ಆರಂಭದ ಘರ್ಷಣೆ ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ಫ್ರೀಡಂ ಬಾಯ್ಸ್ ಪರವಾಗಿದೆ. 1 ಇಂಚಿನಿಂದ 2 ಇಂಚುಗಳಷ್ಟು ಅಗ್ಗದಲ್ಲಿ ಫ್ರೀಡಂ ಬಾಯ್ಸ್ ಬಲ್ಯ. ಒಂದು ಭಾಗದಲ್ಲಿರುವುದು ಕೋಡಿಬೈಲು ಚಾಲೆಂಜರ್ಸ್ ಆದ್ರೆ ಇನ್ನೊಂದು ಭಾಗದಲ್ಲಿರುವುದು ಫ್ರೀಡಂ ಬಾಯ್ಸ್ ಬಲ್ಯದ ಉಮಾಮಹೇಶ್ವರಿ ದೇವಸ್ಥಾನದ ಪುಣ್ಯದ ಮಣ್ಣಿನಲ್ಲಿ ಅದ್ದೂರಿಯಾದ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದಂತಹ ಬಲಾಢ್ಯ ಕ್ರೀಡಾ ಸಂಸ್ಥೆಯಾಗಿದೆ. ಈ ಪಂದ್ಯಾಟವನ್ನು ಎಲ್ಲ ಧರ್ಮದವರು ನಮ್ಮನ್ನು ಸೇರಿಕೊಂಡು ನೋಡ್ತಾ ಇದ್ದಾರೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಪ್ರಬಲ ತಂಡಗಳ ಹೋರಾಟದಲ್ಲಿ ಖಂಡಿತವಾಗಿಯೂ ಫ್ರೀಡಂ ಬಾಯ್ಸ್ ಬಲ್ಯ ಮುನ್ನಡೆಯಲ್ಲಿದೆ. ಫ್ರೀಡಂ ಬಾಯ್ಸ್ ಬಲ್ಯ ಮುನ್ನಡೆಯ ನಾಗಾಲೋಟದೊಂದಿಗೆ ಈ ಸುತ್ತಿನ ಮುನ್ನಡೆಯೊಂದಿಗೆ ಸಮಯಗಳ ಮಿತಿ ಕಡಿಮೆಯಾಗ್ತಾ ಇದೆ. ಈ ನಡುವೆ ಫ್ರೀಡಂ ಬಾಯ್ಸ್ ಬಲ್ಯ ಯಥಾಸ್ಥಿತಿಯ ಮುನ್ನಡೆಯೊಂದಿಗೆ ಅಂಕಣದಲ್ಲಿ ಆಟವನ್ನು ಮುಂದುವರಿಸ್ತಾ ಇದೆ. ಶ್ರೀರಾಮ ಕೋಡಿಮಾಳದ ಸರ್ವ ಸದಸ್ಯರನ್ನ ಕೂಡ ಕಾಣ್ತಾ ಇದ್ದಾವೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾವೆ. ದಿವಂಗತ ಹರೀಶ್ ಮಧ್ಯಾಹ್ನ 10,000 ಮೊತ್ತದ ಬಹುಮಾನದ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದವರು ನೀವು. ಯಥಾಸ್ಥಿತಿಯಲ್ಲಿದೆ ಹಾಗ ಈ ಮುನ್ನಡೆಯಲ್ಲಿ ಕೋಡಿಬೈಲ್ ಚಾಲೆಂಜರ್ಸ್ ಮಿಡಲ್ ಲೈನ್ ನಲ್ಲಿದೆ. ಸಮಯ ಓಡ್ತಾ ಇದೆ, ಅವಕಾಶಗಳು ಕಡಿಮೆಯಾಗ್ತಾ ಇದೆ. ಮುನ್ನಡೆಯಲ್ಲಿ ಕೋಡಿಬೈಲ್ ಚಾಲೆಂಜರ್ಸ್ ಇಲ್ಲ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆ
ಮ್ಯಾಚ್ ಶೈನಿಂಗ್ ಅಟ್ಯಾಕರ್ಸ್ ಕಡಮ ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ ಕೇಪು 58 ಜನ ಉಳ್ಳರಿ 4 ತಂಡ ಉಂಟು ಐಟು ಉಳ್ಳರು ನಡಿಯಾರೆ ಮನೆ ಪ್ರಥಮ ಶೂಲಭೂತೊಡನೆ ಯಥಾಸ್ಥಿತಿಯಲ್ಲಿದೆ ಹಗ್ಗ ಹತ್ತವೂ ಅಲ್ಲ ಇತ್ತವೂ ಅಲ್ಲ ಮುನ್ನಡೆಯಲ್ಲಿ ಈಗ ಅಲ್ಪ ಮುನ್ನಡೆಯಲ್ಲಿ ಫ್ರೀಡಂ ಬಾಯ್ಸ್ ಬಳಿಯ ಅಲ್ಪ ಮುನ್ನಡೆಯಲ್ಲಿದೆ 1 ಇಂಚು ಇಲ್ಲ ಅರ್ಧ ಮಿಡಲ್ ಲೈನ್ಗೆ ಸಾಗುತ್ತಿದೆ ಈ ಬಾರಿ ಅಲ್ಪ ಇಂಚು ಮುನ್ನಡೆಯಲ್ಲಿ ಫ್ರೀಡಂ ಬಾಯ್ಸ್ ಬಲ್ಯ ಸಮುದ್ರ ಮಂಥನದ ಅನುಭವವಾಗುತ್ತಿದೆ ಈ ನಡುವೆ ಮಿಡಲ್ ಲೈನ್ ನಲ್ಲಿದೆ ಹಗ್ಗ ಹತ್ತವೂ ಅಲ್ಲ ಇತ್ತವೂ ಅಲ್ಲ 8 ಜನರ ನಡುವಿನ ಕಾದಾಟದಲ್ಲಿ ಯಾರ ಮಡಿಲಿಗೆ ಪ್ರಥಮ ಪಂದ್ಯಾಕೂಟದ ಪ್ರಥಮ ಜಯ ಈ ಬಾರಿ ಚಾಲೆಂಜರ್ಸ್ ಮುಂದಿನ ತೇರ್ಗಡೆ ಆಗಿದೆ ಅಭಿನಂದನೆಗಳು ಫ್ರೀಡಂ ಬಾಯ್ಸ್ ಬಲ್ಯ ಥ್ಯಾಂಕ್ ಯು ಸೋ ಮಚ್ ದುಡ್ಡು ಚಪ್ಪಾಳೆ ಬರಲಿ ಫ್ರೀಡಂ ಬಾಯ್ಸ್ ಬಲ್ಯ